ಕಾರ್ಕಳದ ತೂರು ಸಂತ ಲಾರೆನ್ಸ್ ಬಸಿಲಿಕಾ ಇದರ ವಾರ್ಷಿಕ ಮಹೋತ್ಸವವು ಪ್ರಥಮ ಬಲಿಪೂಜೆಯೊಂದಿಗೆ ಪ್ರಾರಂಭಗೊಂಡಿತು. ಮಹೋತ್ಸವವು ಇಂದಿನಿಂದ ಪ್ರಾರಂಭವಾಗಿ 30ರಂದು ಸಮಾಪನಗೊಳ್ಳುವುದು. ಮೊದಲಿನ ಬಲಿಪೂಜೆಗೆ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ಮಾವಿನಕೆರೆ ಪ್ರಧಾನ ಧರ್ಮಗುರುಗಳಾದ ವಿನಸ್ ಕುಲಾಸು ಪ್ರಾರ್ಥನೆ ನೆರವೇರಿಸಿ ಭಕ್ತರಿಗೆ ಶುಭ ಸಂದೇಶ ನೀಡಿದರು. ಉಪ್ಪೇ ಸಪ್ಪೆಯಾಗಿ ಬಿಟ್ಟರೆ ಅದಕ್ಕೆ ಇನ್ನಾವುದರಿಂದ ಪುನಃ ರುಚಿ ಬಂದಿತು. ಜಗತ್ತಿಗೆ ನೀವೇ ಜ್ಯೋತಿ, ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು. ಅಂತೆಯೇ ಯಾರು ದೀಪವನ್ನು ಹಚ್ಚಿ ಬಟ್ಟಲ ಕೆಳಗೆ ಬಚ್ಚಿಡುವುದಿಲ್ಲ. ಇಂದಿನ ಜಗದ್ಗುರುಗಳಾದ ಪೋಪ್ ಫ್ರಾನ್ಸಿಸ್ ಅವರು ದ ಸೇಂಟ್ಸ್ ನೆಕ್ಸ್ಟ್ ಡೋರ್, ಪಕ್ಕದ ಮನೆಯ ಸಂತರು ಎಂದು ಕರೆಯುತ್ತಾರೆ. ಇಂಥವರು ಕೆಲವರು ನಿಮ್ಮ ಮಧ್ಯದಲ್ಲೂ ಇರಬಹುದು. ಓದಿನಲ್ಲಿ ಹಿಂದಿರುವ ಮಕ್ಕಳಿಗೆ ಸಂಜೆ ಹೊತ್ತು